ಈ ಅನುಭವವಿರುವಂತಹ ಇರುವ ಆಟಗಾರರು ಯಾವ ರೀತಿ ತಮ್ಮ ತಂಡಕ್ಕೆ ಗೆಲುವನ್ನು ತಂದು ಕೊಡ್ತಾರೆಂದು ಕಾದು ನೋಡಬೇಕಾಗಿದೆ. ಪ್ರಜ್ವಲ್ ಮೇಲೆ ಅಂತೂ ಬಹಳಷ್ಟು ಭರವಸೆ ಇದೆ ಆಟಗಾರರಿಗೆ, ಯಾಕೆಂದ್ರೆ ದೊಡ್ಡ ಹೊಡೆತಗಳಿಗೆ ಸಾಕ್ಷಿ ಪ್ರಜ್ವಲ್ ಹೊಡೆತಗಳು. ಕಾದು ನೋಡಬೇಕಾಗಿದೆ. ಪ್ರಥಮ ಚೆಂಡು ಎಸ್ತಗಾರಿಕಾ ಈ ಭಾಗದಲ್ಲಿ ಬದರು. ಪೆನಾಲ್ಟಿ ಮೆಟ್ಟುವವರಿನ ಪ್ರಥಮ ಚೆಂಡು. ಈ ಬಾರಿ ಪ್ರಥಮ ಚೆಂಡು ಹೇಳಿ ಮುಗಿಸಲಿಲ್ಲ ಪ್ರಜ್ವಲ್. ಚಿಂದಿ ಉಡಾವಣೆಯಾಗ್ತಾ ಇದೆ. ಪೆನಾಲ್ಟಿ ಮೆಟ್ಟುವವರಿನ ಪ್ರಥಮ ಚೆಂಡಿಗೆ ಚಿಂದಿ ಉಡಾವಣೆಯಾಗ್ತಾ ಇದೆ. ಪ್ರಹಾರ ಬರ್ತಾ ಇದೆ. ಅಂಕಿಅಂಶ ಪಟ್ಟಿ ತೋರಿಸ್ತಾ ಇದೆ. 18-35 ಓಟವನ್ನು ಬೆನ್ನಡ್ತಾ ಇದೆ ನಿಶು ಫ್ರೆಂಡ್ಸ್ ಗೋಲಿತಟ್ಟು ತಂಡ. ದ್ವಿತೀಯ ಬಾರಿ ಎಸೆಯಬೇಕಾಗ್ತಾ ಇದೆ. ಇಲ್ಲಿ ಬದರು ಮತ್ತೆ ಲಯಕ್ಕೆ ಮರಳಿ ಬರಬೇಕಾಗಿದೆ, ಯಾಕೆಂದ್ರೆ ಗೋರಿ ಬಾಯ್ಸ್ ಪಾಂಡೇಶ್ವರದಲ್ಲಿ ಆಡುವ ಇಲ್ಲಿ ದ್ವಿತೀಯ ಷಡ್ಕ ಮೋಡಿ ಬರ್ತಾ ಇದೆ ನೋಡಿ. ಮನಮೋಹಕ ಶೈಲಿಯ ದಂಡನೆ ಕಾಣ ಸಿಗ್ತಾ ಇದೆ. ಪ್ರಜ್ವಲ್ ಅಂಕಿಅಂಶ ಪಟ್ಟಿ ತೋರಿಸ್ತಾ ಇದೆ. ನಿಶು ಫ್ರೆಂಡ್ಸ್ ಗೋಲಿತಟ್ಟು 24. 2 ಚೆಂಡು ಮುಕ್ತಾಯ. ಈ ಬಾರಿ ಅಂತೂ ಪೆನಾಲ್ಟಿ ಮೆಟ್ಟುವವರಲ್ಲಿ ದುಬಾರಿ ಆಗ್ತಾ ಇದ್ದಾನೆ ಬದರು. ಅವಲಿ ಷಡ್ಕವನ್ನು ಬಿಟ್ಕೊಡ್ತಾ ಇದ್ದಾರೆ. ಇಲ್ಲಿ ತೃತೀಯ ಬಾರಿ ಇಲ್ಲಿ ಹ್ಯಾಟ್ರಿಕ್ ಷಡ್ಕ ವೀರನಾಗ್ತಾ ಇದ್ದಾನೆ ಇಲ್ಲಿ ಪ್ರಜ್ವಲ್. ದ್ವಿತೀಯ ಈ ಒಂದು NPL ನಿಶು ಪ್ರೀಮಿಯರ್ ಲೀಗ್ ಅಲ್ಲಿ ದ್ವಿತೀಯ ವ್ಯಕ್ತಿಯಾಗಿ ಹೊರಹೊಮ್ತಾ ಇದ್ದಾನೆ. ಪ್ರಜ್ವಲ್ ರವರಿಗೆ 500 ರೂಪಾಯಿ ಘೋಷಣೆ ಆಗ್ತಾ ಇದೆ.